ಕಾಗವಾಡ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶ್ರೀಮಂತ ಪಾಟೀಲ್ ಪರ ಯಡಿಯೂರಪ್ಪ ಪ್ರಚಾರವನ್ನು ನಡೆಸಿದರು. ಕಾಗವಾಡ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳ ಮಹಾಪೂರವನ್ನೇ ಹರಿಸಿದ್ದಾರೆ. ಶ್ರೀಮಂತ ಪಾಟೀಲ್ ಗೆಲ್ಲಿಸಿದ್ರೆ ಮಂತ್ರಿ ಮಾಡುವುದಾಗಿಯೂ ಘೋಷಣೆಯನ್ನ ಮಾಡಿದ್ರು. ಅಲ್ಲದೆ ಬಸವೇಶ್ವರ ಏತ ನೀರಾವರಿ ಕುಂಭಕರ್ಣನ ರೀತಿಯಲ್ಲಿ ನಡೀತಾ ಇದೆ. ಚುನಾವಣೆ ಆದ ಮೇಲೆ ನಾನೇ ಬಂದು ಆ ಗುತ್ತಿಗೆದಾರನನ್ನ ತೆಗೆಸಿ ಕಾಮಗಾರಿಯನ್ನ ಶೀಘ್ರ ಪೂರ್ಣ ಮಾಡಿ ಕೊಡ್ತೇನೆ. ಚುನಾವಣೆ ಆದ ಮೇಲೆ ಮಹಾರಾಷ್ಟ್ರ ಮುಖ್ಯಮಂತ್ರಿಯನ್ನ ನಾನೇ ಭೇಟಿ ಮಾಡಿ 4 TMC ನೀರಿಗಾಗಿ ನಾನೇ ಅಗ್ರಿಮೆಂಟ್ ಮಾಡಿಕೊಡ್ತೇನೆ. ಚುನಾವಣೆ ಫಲಿತಾಂಶ ಬಂದ ಮಾರನೇ ದಿನದಿಂದ ರಾಜೀನಾಮೆ ನೀಡಿ ಬಂದ ಎಲ್ಲಾ ವಿಧಾನಸಭಾ ಕ್ಷೇತ್ರದ ಶಾಸಕರು ಗೌರವದಿಂದ ತಲೆ ಎತ್ತಿ ನಡೆಯಬೇಕು ಅಂತ ಕೆಲಸವನ್ನ ಮಾಡ್ತೇನೆ ಎಂದು ಭರವಸೆಗಳ ಮಹಾಪೂರವನ್ನೇ ಹರಿಸಿದ್ದಾರೆ. ಇನ್ನು ಡಿಸಿಎಂ ಸವದಿ ಮಾತನಾಡಿ, ಕಾರ್ಯಕರ್ತರಲ್ಲಿ ಹಳೆಯ ಹೊಸ ಕಾರ್ಯಕರ್ತರು ಎಂಬ ಭಯ ಬೇಡ. ಒಬ್ಬ ಬಿಜೆಪಿ ಕಾರ್ಯಕರ್ತನ ಕಾಲಲ್ಲಿ ಮುಳ್ಳು ಚುಚ್ಚಿದ್ರೂ ಅದು ಲಕ್ಷ್ಮಣ ಸವದಿ ಕಣ್ಣಲ್ಲಿ ನೀರು ಬರುತ್ತೆ ಎಂದು ಅಭಯವನ್ನ ನೀಡಿದ್ದಾರೆ. ಮಾನ್ಯ ಲಕ್ಷ್ಮಣ ಸವದಿ ಅವರು ಇನ್ನು 3.5 ವರ್ಷ ಉಪಮುಖ್ಯಮಂತ್ರಿಗಳಾಗಿ ಮುಂದುವರಿತಾರೆ. ಆ ಜವಾಬ್ದಾರಿ ನಂದು. ಯಡಿಯೂರಪ್ಪ ಒಂದು ಸಾರಿ ಭರವಸೆಯನ್ನು ಕೊಟ್ಟ ಮೇಲೆ ಎಲ್ಲ ನೋಡಿದ್ರೆ ಒಂದು ಸಿಹಿ ಸುದ್ದಿ ಬರ್ತದೆ. ಮಹಾರಾಷ್ಟ್ರದ ಏನಾಗೋದು ಗೊತ್ತಿಲ್ಲ, ಮತ್ತೊಂದು ಏನಾಗೋದು ಗೊತ್ತಿಲ್ಲ. ಜನರ ಒಂದು ಮ್ಯಾಂಡೇಟ್ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಪರವಾಗಿ ಬಿಜೆಪಿ ಸರ್ಕಾರ ಆಗ್ಬೇಕು. ಹಿಂದೆ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಆಗಬೇಕು, ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ಬೇಕಂತ ಮ್ಯಾಂಡೇಟು ಜನರ ಆದೇಶ. ಅದರ ವಿರುದ್ಧ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡ್ಕೊಂಡಿದ್ರಿಂದ ಅನೈತಿಕ ಒಂದು ಮೈತ್ರಿ ಮಾಡ್ಕೊಂಡಿದ್ರಿಂದ ಏನಾಯ್ತು ಪರಿಣಾಮ? ಸರ್ಕಾರ ಬಿದ್ದೋಯ್ತು. 17 ಜನ ಶಾಸಕರು ರಾಜೀನಾಮೆ ಕೊಟ್ಟು ಹೊರಗೆ ಬರುವಂತಾಯ್ತು ಆ ಅನೈತಿಕ ಸರ್ಕಾರದಿಂದ. ಅದೇ ರೀತಿ ಅನೈತಿಕ ಸರ್ಕಾರ ಮಾಡ್ಲಿಕ್ಕೆ ಕೊಟ್ಟಿದ್ರು ಯಾರು? ಶಿವಸೇನೆ, ಕಾಂಗ್ರೆಸ್, NCP ಮಾಡ್ಲಿಕ್ಕೆ ಕೊಟ್ಟಿದ್ರು. ಅದಕ್ಕೆ ಇತಿಶ್ರೀ ಆಡಿ ಇವತ್ತು ಬೆಳಿಗ್ಗೆ ದೇವೇಂದ್ರ ಫಡ್ನವೀಸ್ ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಬಿಜೆಪಿ ಸರ್ಕಾರ ಬಂದಿದೆ. ಅಜಿತ್ ಪವಾರ್ ಇವತ್ತು ಮುಖ್ಯಮಂತ್ರಿ. ಮೊದಲ 6 ತಿಂಗಳಲ್ಲಿ ನಮಗೆ ಗೊತ್ತಾಯ್ತು ಯಾವ ಕೆಲಸದಾಗೆ ಸಾಗಂಗಿಲ್ಲ, ಸ್ವಲ್ಪ ಅದಕ್ಕೆ ಟೈಮ್ ಬೇಕಾಗ್ತದೆ. ನಾವು ಕೂಡ ಟೈಮ್ ಕೊಟ್ಟಿವು. 6 ತಿಂಗಳು ಹೋಗು, 8 ತಿಂಗಳು ಹೋಗು, 10 ತಿಂಗಳು ಹೋಗು.